ಹೆಜಮಾಡಿ ಶ್ರೀ ಮಹಾಲಿಂಗೇಶ್ವರ ದೇವಳದಲ್ಲಿ ನಡೆಯಲಿರುವ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ ಗ್ರಾಮದ ಬಹುತೇಕ ಸಂಘ ಸಂಸ್ಥೆಗಳ ಕೂಡುವಿಕೆಯಿಂದ ಹೆಜಮಾಡಿ ಕೋಡಿ ಮೈದಾನದಿಂದ ಸಹಸ್ರಾರು ಭಕ್ತಾದಿಗಳ ಪಾಲ್ಗೊಳ್ಳುವಿಕೆಯಿಂದ ದೇವಳಕ್ಕೆ ಹಸಿರು ಹೊರೆ ಕಾಣಿಕೆ ಹರಿದು ಬಂದಿದೆ. ಸುಗಣೇಂದ್ರ ತೀರ್ಥ ಶ್ರೀಗಳು ಹಸಿರು ಹೊರೆ ಕಾಣಿಕೆಗೆ ಚಾಲನೆಯನ್ನ ನೀಡಿದರು. ಈ ಭವ್ಯ ಮೆರವಣಿಗೆಯಲ್ಲಿ ಭಜನಾ ಕುಣಿತ, ಕಲ್ಲಡ್ಕ ಗೊಂಬೆಗಳ ಕಲರವ, ವಿವಿಧ ಬಗೆಯ ಟ್ಯಾಬ್ಲೋಗಳೊಂದಿಗೆ ಸಹಸ್ರಾರು ಭಕ್ತಾದಿಗಳು ನಡೆದುಕೊಂಡು ಹೊರೆ ಕಾಣಿಕೆಯನ್ನ ದೇವಳ ತಲುಪಿಸಿದ್ದಾರೆ. ಈ ಸಂದರ್ಭದಲ್ಲಿ ದಾರಿ ಮಧ್ಯೆ ವಿವಿಧ ಸಂಘ ಸಂಸ್ಥೆಗಳು ಪಾನೀಯದ ವ್ಯವಸ್ಥೆಯನ್ನ ಕಲ್ಪಿಸುವ ಮೂಲಕ ಭಕ್ತರ ಬಾಯಾರಿಕೆಯನ್ನ ನೀಗಿಸಿದ್ದಾರೆ. ಈ ವೇಳೆ ಪ್ರಮುಖವಾಗಿ ದೇವಳದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಜಯಂತ್ ಶೆಟ್ಟಿ ಪುಣೆ, ಆಡಳಿತ ಮುಕ್ತೇಸರ ದಯಾನಂದ ಹೆಜಮಾಡಿ, ಉಪಾಧ್ಯಕ್ಷ ದಿನರಾಜ್ ಬಂಗೇರ, ಸುಧಾಕರ್ ಕರ್ಕೇರ, ವಾಮನ ಕೋಟ್ಯನ್, ಬಿಲ್ಲವ ಮುಖಂಡ ಲೋಕೇಶ್ ಶಾಮೀನ್, ಗೀತಾಂಜಲಿ ಸುವರ್ಣ, ಅರುಣ್ ಶೆಟ್ಟಿ, ಪುಷ್ಪರಾಜ್ ಶೆಟ್ಟಿ, ರಾಮ ಮುಂಬೈ ಮೊದಲಾದವರು ಉಪಸ್ಥಿತರಿದ್ದರು.